ನೀನೀಗ ಗರ್ವದಿಂದ ತುಂಬಿ ಹೋಗಿದ್ದೀಯೇ, ಹೆಚ್ಚು ಕಡಿಮೆ ಹುಚ್ಚಳ ಆಗಿದ್ದೀಯೇ. ನಿನ್ನಲ್ಲಿರುವ ಯೋಗ ಶಕ್ತಿಯಿಂದ ನೀನೀಗ ಗೋರೂಪವನ್ನು ಧರಿಸಿದ್ದೀಯೆ. ಆದರೂ ಕಾಳನ್ನು ಪುಡಿ ಮಾಡುವಂತೆ ನಿನ್ನನ್ನು ಸಣ್ಣಗೆ ಪುಡಿಗುಟ್ಟಿ ನನ್ನ ಯೋಗ ಶಕ್ತಿಯ ಬಲದಿಂದ ನನ್ನ ಸಮಸ್ತ ಪ್ರಜೆಗಳನ್ನು ಮೇಲಕ್ಕೆತ್ತುತ್ತೇನೆ. ಸೊ ಈಗ ಮೊದಲಿಗೆ ನಾವು ಕೇಳಿದ್ದು ಭೂದೇವಿಯವರು ಮೊದಲಿಗೆ ಒಂದು ರೀತಿ ಶರಣಾಗತಿ ಆವಾಗಲೇ ಆಶ್ರಯ ಕೋರಿದ್ರು. ಆದ್ರೂ ಕೂಡ ಅವರು ಒಂದು ಕಾರಣಗಳು ಕೊಡ್ತಾ ಇದ್ರು. ಸೊ ನನ್ನ ಶಕ್ತಿಯಿಂದಲೇ ಈ ಭೂ 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 ಭೂಮಿಯು ನಿಂತಿರೋದು, ಎಲ್ಲ ಸಮಸ್ತ ಪ್ರಜೆಗಳು ನಿಂತಿರೋದು. ಸೊ ನನ್ನನ್ನ ಕೊಂದುಬಿಟ್ರೆ ಹೇಗೆ ಇವರೆಲ್ಲ ರಕ್ಷಣೆಗೊಳ್ತಾರೆ ಅಂತ ಅವರ ಒಂದು ಕಾರಣ. ಇಲ್ಲಿ ಇವರು ಹೇಳ್ತಾ ಇರೋದಿಲ್ಲ, ಅದು ಕೂಡ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗೆ ಪೃಥು ಮಹಾರಾಜರು ಹೇಳ್ತಾ ಇರೋದು, ನನ್ನ ಶಕ್ತಿಯಿಂದ ನಾನು ಅವ್ರನ್ನ ತೆಗೆದಿರ್ತೇನೆ ಅಂತ ಹೇಳ್ತಾರೆ. ಭೂಧಾರಣ ಶಕ್ತಿ, ಗ್ರಾವಿಟೇಷನಲ್ ಫೋರ್ಸ್ ಏನಂತ ಹೇಳ್ತೇವೆ ನಾವು. ಸೊ ಇದೆಲ್ಲ ಮೂಲವಾಗಿ ಇದೆಲ್ಲ ಭಗವಂತನ ಅಚಿಂತ್ಯ ಶಕ್ತಿಗಳು. ಇದು ಭಗವಂತನು ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಇವರಿಗೆ ನಿರ್ದಿಷ್ಟವಾಗಿ ಕೊಟ್ಟಿರ್ಬೋದು. ಆದ್ರೆ ಮೊದಲಿಗೆ ಶಕ್ತಿ ಪ್ರಪಂಚ. ಸೊ ಇದು ಇಲ್ಲಿ ಹೇಳ್ತಾ ಇದ್ದಾರೆ ಗ್ರಾವಿಟೇಷನಲ್ ಫೋರ್ಸ್. ಗುರುತ್ವಾಕರ್ಷಣ ಶಕ್ತಿ. ಗುರುತ್ವಾಕರ್ಷಣ ಶಕ್ತಿನೋ ಇಲ್ಲಾಂದ್ರೆ ಇದು ಲೋಕಗಳು ಒಂದೊಂದು ತಿರುವಿನಲ್ಲಿ ಅಲ್ಲಿ ಹೋಗೋದು, ಆ ತರ ಶಕ್ತಿ. ಬೇರೆ ಬೇರೆ ಶಕ್ತಿಗಳಿದೆ. ಸೊ ಎನಿವೆ, ಎಲ್ಲ ಶಕ್ತಿಗಳು ಭಗವಂತನಿಗೆ ಸೇರೋದು. ಎಲ್ಲ ಶಕ್ತಿಗಳು ಭಗವಂತನಿಗೆ ಸೇರೋದು ಮೂಲತಃ ಭಗವಂತನು ಆ ಶಕ್ತಿಯನ್ನು ಸ್ವಲ್ಪ ಸಮಯ ವ್ಯಕ್ತಪಡಿಸ್ತಾನೆ, ಕೆಲವು ಕಡೆ ವ್ಯಕ್ತಪಡಿಸ್ತಾನೆ, ಹಾಗೆ. ಸೊ ಭೂಲೋಕ, ಭೂದೇವಿಗೆ ಆ ಶಕ್ತಿ ಇದೆ. ಸೊ ಇಲ್ಲಿ ಹೇಳ್ತಾರೆ, ಭೂದೇವಿ ಹೇಳ್ತಾರೆ, ನೀನ್ ಇಲ್ದೇ ಆದರೂ ಬೇಕಾದ ಅಗತ್ಯ ಇಲ್ಲ. ಸೊ ಆ ಶಕ್ತಿ, ನನ್ನ ಶಕ್ತಿಯಿಂದಲೇ ನಾನು ಎಲ್ಲ ಜೀವಿಗಳ ಪ್ರಜೆಗಳನ್ನ ಅವರ ರಕ್ಷಿಸ್ತೇನೆ. ಅವ್ರಿಗೂ ಕೂಡ ಅವ್ರಿಗೆ ಇದಾಗೋದಿಲ್ಲ ಅವ್ರಿಗೆ. ಸೊ ಯೋಗೇಶ್ವರ ಅಂತ ಕೃಷ್ಣನಿಗೆ ಅದಕ್ಕೆ ಹೇಳೋದು. ಸೊ ಯೋಗೇಶ್ವರ, ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥ ಧನುರ್ಧರ. ಸೊ ಅಲ್ಲಿ ಕೃಷ್ಣ ಯೋಗೇಶ್ವರ ಅಂತ ಹೇಳಿದ್ರೆ ಎಲ್ಲ ಯೋಗ ಸಿದ್ಧಿಗಳು, ಹೀಗೆ ಯೋಗ ಶಕ್ತಿಗಳಿದೆ, ನಿಗೂಢವಾದ ಶಕ್ತಿಗಳು. ಸೊ ಎಲ್ಲವನ್ನು ಭಗವಂತನು ಹೊಂದಿದ್ದಾನೆ. ಅದು ಅಚಿಂತ್ಯ ಆ ಶಕ್ತಿಗಳು. ಅದನ್ನ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಕೆಲವು ಶಕ್ತಿಗಳನ್ನ ನೋಡ್ಬೋದು ನಾವು, ಭಗವಂತನ ಶಕ್ತಿಗಳು ಕೆಲಸ ಮಾಡೋದು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಇದೆ, ಯಾವ ರೀತಿ ಇದೆ, ನಮಗೆ ಗೊತ್ತಾಗೋದಿಲ್ಲ. ಸೊ ಭಗವಂತನ ಹತ್ರ ಎಲ್ಲ ಶಕ್ತಿಗಳು ಇದೆ. ಎಲ್ಲ ಅದಕ್ಕೆ ಭಗವಂತನಿಗೆ ಹೇಳೋದು, ಅಸಾಧ್ಯವನ್ನು ಅವನು ಸಾಧ್ಯ ಮಾಡಬಹುದು, ಅಸಾಧ್ಯ ಅನ್ನೋದು ಅವನಿಗಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಅವನ ಸಂಬಂಧದಲ್ಲಿ ಶುದ್ಧ ಭಕ್ತರು ಕೂಡ ಅವ್ರಿಗೂ ಹಾಗೆ, ಅವರು ಭಗವಂತನ ಎಲ್ಲ ದಿವ್ಯ ಗುಣಗಳನ್ನು ಅವರು ಪಡೆದಿದ್ದರಿಂದ ಅವ್ರಿಗೂ ಕೂಡ ಅದು ಸಾಧ್ಯವಾಗುತ್ತೆ. ಯಾವುದು ಅಸಾಧ್ಯ ಅನ್ನೋದಿಲ್ಲ. ಸೊ ಇದು ಭೂದೇವಿ ಅನ್ಕೊಂಡಿದ್ದು ಅಸಾಧ್ಯ ಇದು. ಸೊ ನಾನಿಲ್ದೇ ಇದ್ರೆ ಹೇಗಾಗತ್ತೆ ಅವ್ರು ಭೂದೇವಿ ಅನ್ಕೊಳ್ತಾರೆ. ಆದರೆ ಇಲ್ಲಿ ಪೃಥುಮಾರು ಹೇಳ್ತಾರೆ, ಅಗತ್ಯ ಇಲ್ಲ, ನಿನ್ನ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಕೊನೆಗೆ ಎನಿವೆ, ಭಗವಂತನು ಗೀತೆಯಲ್ಲಿ ಹೇಳಿದಾಗೆ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್. ಅರ್ಜುನಿಗೆ ಕೂಡ ಕೃಷ್ಣ ಹೇಳೋದು, ಸೊ ನೀನು ಒಬ್ಬ ನಿಮಿತ್ತ ನನ್ನ ಕೈಯಲ್ಲಿ. ಸೊ ನೀನು ಇಲ್ಲಿಯೂ ಕೂಡ ನಾನು ಈ ನಿರ್ಣಯ ಮಾಡ್ಬಿಟ್ಟಿದ್ದೀನಿ ಆಗ್ಲೇ. ಇಲ್ಲಿ ಕರ್ಣ, ಭೀಷ್ಮ, ದ್ರೋಣ ಇವರ್ಯಾರು ಕೂಡ ಇಲ್ಲಿಂದ ತಿರುಗಿ ವಾಪಸ್ ಹೋಗೋದಿಲ್ಲ ಅವರು. ಸೊ ಅವರ ಅಂತೆ ಇಲ್ಲ ಆಗ್ಲೇ. ಸೊ ಹಾಗೆ ಭಗವಂತನ ಶಕ್ತಿ, ಭಗವಂತನ ಅಧಿಕಾರ ಸರ್ವವ್ಯಾಪಕವಾದದ್ದು. ಸೊ ಅವನ ನಿಮಿತ್ತ. ಹಾಗೆ ಇಲ್ಲಿ ಒಂದು ರೀತಿಯಲ್ಲಿ ಭೂದೇವಿ ಕೂಡ ನಿಮಿತ್ತ. ಭೂದೇವಿನೂ ಭಗವಂತನ ಕೈಯಲ್ಲಿ ನಮ್ಮ ಎಲ್ಲ ಜೀವಿಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಅವ್ರ ನಿಮಿತ್ತ. ಆದರೆ ಏನಾದರೂ ಅವರು ಈ ರೀತಿ ಇಲ್ಲಿ ಇವ್ರು ಹೇಳ್ತಾ ಇದ್ದು ಒಂದು ಅಹಂಕಾರದಿಂದ, ಒಂದು ಗರ್ವದಿಂದ ಅವರು ನನ್ನಿಂದಲೇ ಆಗ್ತಾ ಇದೆ ಅನ್ಕೊಂಡ್ರೆ, ಇಲ್ಲಿ ಪೃಥು ಮಹಾರಾಜರ ಮೂಲಕ ಇಲ್ಲಿ ತೋರಿಸ್ತಾ ಇರೋದು ಭಗವಂತನು ಅಗತ್ಯ ಇಲ್ಲ, ಅವರ ಇದು ಕೂಡ ಅಗತ್ಯ ಇಲ್ಲ. ಭಗವಂತನು ಅವರಿಲ್ಲದೆ ಕೂಡ ಎಲ್ಲ ಇಲ್ಲಿರೋ ಜೀವಿಗಳನ್ನು ರಕ್ಷಣೆ ಕೊಡ್ಬೋದು ಅಂತಾನೆ ತೋರಿಸ್ತಾ ಇದ್ದಾರೆ.
ಸೊ ಹೇಗಾದ್ರೂ ಮಾಡ್ಬೋದು ಭಗವಂತನು. ಭಗವಂತನು ಯಾವ ರೀತಿಯಲ್ಲಿ ಮಾಡ್ತಾನೆ ಇಲ್ಲಿ ಅಂತ ಹೇಳಕ್ಕಾಗಲ್ಲ, ಹೇಗಾದ್ರೂ ಮಾಡ್ಬೋದು ಭಗವಂತ. ಸೊ ಮತ್ತೆ ಹೇಳ್ತಾ ಇರೋದು ಅಷ್ಟೇ ಅಲ್ಲದೆ, ನಿನ್ನನ್ನು ತುಂಡು ತುಂಡು ಮಾಡಿ ಪುಡಿ ಪುಡಿ ಮಾಡಿ ನಿನ್ನದ ಇದರಿಂದಾನೇ ಅವ್ರ ಪೋಷಣೆ ಕೂಡ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೇಗೆ ಕಡೆ ಬದಲಾವಣೆ ಮಾಡುವುದು ಭಗವಂತನು ಇವೇ ಭೂಲೋಕದ ಭೂಲೋಕ ಇದರಿಂದ, ಭೂದೇವಿಯ ಇದರಿಂದಾನೆ ಅದನ್ನೇ ಆಹಾರವಾಗಿ ನಾನು ಪರಿವರ್ತಿಸಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರ ಅಂತ್ಯ ಆಗ್ಬೋದೇನೋ, ಅದ್ರ ಅಂತ್ಯ ಆದ್ರೂ ಮತ್ತೆ ಅವರ ದೇಹ, ಒಂದು ರೀತಿಯ ದೇಹ ಅವರ ಭೂಲೋಕ. ಸೊ ಹೇಳ್ತಾರೆ ಅದನ್ನೇ ಉಪಯೋಗಿಸ್ಕೊಂಡು ನಾನು ಎಲ್ಲ ಆಹಾರವನ್ನು ಕೂಡ ಎಲ್ಲ ಜೀವಿಗಳಿಗೆ ಪೋಷಣೆ ಸಿಗೋ ರೀತಿಯಲ್ಲಿ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಯಾವುದು ಎಲ್ಲ ಶಕ್ತಿಗಳು, ಒಂದು ಶಕ್ತಿಗಳು ಇನ್ನೊಂದು ಶಕ್ತಿ ಆಗತ್ತೆ. ಸೃಷ್ಟಿ ಆದಾಗಲೂ ಕೂಡ ಸೂಕ್ಷ್ಮದಿಂದ ಸ್ಥೂಲ ಶಕ್ತಿಗಳಾಗತ್ತೆ. ಆಕಾಶದಿಂದ ಪ್ರಾರಂಭ ಆಗ್ತಾ ಒಂಥರ ಶಬ್ದ, ಮತ್ತು ಶಬ್ದ ಆಕಾಶ, ಹಾಗೆ ಸೂಕ್ಷ್ಮ ಇನ್ನು ಸ್ಥೂಲವಾಗಿ ಕೊನೆಗೆ ಭೂಮಿ, ಸ್ವಲ್ಪ ಪಂಚಭೂತಗಳು, ಪಂಚಮಹಾಭೂತಗಳ ಸೃಷ್ಟಿಯಾಗೋದು. ಸೊ ಹಾಗೆ ಶಕ್ತಿಗಳು ಇದು ಒಂದರಿಂದ ಇನ್ನೊಂದು ಬದಲಾವಣೆ ಆಗುತ್ತೆ. ಸೊ ಭಗವಂತನಿಗೆ ಆ ಶಕ್ತಿ ಇದೆ, ಭಗವಂತನಿಗೆ ಆ ವಿಜ್ಞಾನ ಗೊತ್ತು. ಪೃಥು ಮಹಾರಾಜರಿಗೆ ಕೂಡ ಆ ರೀತಿ ವಿಜ್ಞಾನ ಗೊತ್ತು ಅವ್ರಿಗೆ. ಸೊ ಅವ್ರು ಹಾಗೆ ಹೇಳ್ತಾ ಇರೋದವರು, ನಿನ್ನನ್ನು ತುಂಡು ತುಂಡು ಮಾಡಿ ಪುಡಿ ಪುಡಿ ಮಾಡಿ ಅದರಿಂದ ನಾನು ನನ್ನ ಜೀವಿಗಳಿಗೆ, ಎಲ್ಲ ಪ್ರಜೆಗಳಿಗೆ ಅವರಿಗೆ ಆಹಾರವಾಗಿ ಕೊಡ್ತೇನೆ. ಮತ್ತೆ ಅವರ ಇದು ಕೂಡ ಜೀವನವನ್ನು ಕೂಡ ಮುಂದುವರಿಸ್ತೇನೆ ನಾನು ನನ್ನ ಶಕ್ತಿಯಿಂದಲೇ. ಇನ್ನೇನು ನಿನ್ನ ಶಕ್ತಿ ಅಂತ ಇದೆ, ಗುರುತ್ವಾಕರ್ಷಣ ಶಕ್ತಿ, ಆ ಶಕ್ತಿ ಇಲ್ಲದೆ ನಾನೇ ಒಂದು ಶಕ್ತಿಯಿಂದ ಅವ್ರನ್ನೆಲ್ಲರೂ ಕೂಡ ಅವ್ರಿಗೇನು ಆಗದೆ ಇರೋ ತರ ನೋಡ್ಕೊಳ್ತೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗೆ ಪೃಥು ಮಹಾರಾಜರು ಇವರ ಇದನ್ನು ನೋಡಿ ಈಗ ನಿಜವಾಗ್ಲೂ ಅವರು ಶರಣಾಗತರಾಗ್ತಾ ಇದ್ದಾರೆ ಭೂದೇವಿಯವರು. ಭೂದೇವಿಯವರು ಈಗ ಹೇಳೋದು, ಈಗ ಅವ್ರಿಗೆ ಮರಣ ಸ್ವರೂಪ, ಮೃತ್ಯು ಸ್ವರೂಪವಾಗಿ ಕಾಣ್ತಾ ಇದೆ. ಈಗ ಮೃತ್ಯು ಸ್ವರೂಪವಾಗಿ ಕಾಣ್ತಾ ಇದೆ. ಮೃತ್ಯು ಕೂಡ ಭಗವಂತ ಇನ್ನೊಂದು ರೂಪವೇ. ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ಮೃತ್ಯು ಸರ್ವ ಹರಶ್ಚಾಹಂ ಕಾಲೋ ಅಸ್ಮಿ. ಸೊ ನನ್ನ ಕಾಲ ಮೃತ್ಯು. ಸೊ ಈ ಕಾಲ ನಾವು ಈ ಜೀವನದಲ್ಲಿ ಭಗವಂತನನ್ನು, ಅವನ ನಿಯಮಗಳನ್ನು, ಅವನ ಧರ್ಮಶಾಸ್ತ್ರಗಳನ್ನು ಅವನನ್ನು ಪಾಲಿಸೋದರಲ್ಲಿ ಆ ರೀತಿ ಅವನನ್ನು ನೋಡ್ಬೋದು ನಾವು. ಇಲ್ಲ ಹಾಗೆ ಅವನನ್ನು ನಾವು ಉಲ್ಲಂಘಿಸಿದರೆ ಹೇಳ್ತಾರೆ ಭಗವಂತನ ಇನ್ನೊಂದು ರೂಪದಲ್ಲಿ ನೋಡ್ತೇವೆ. ಇನ್ನೊಂದು ರೂಪದಲ್ಲಿ ನಾವು ಭಗವಂತನಿಲ್ಲ, ಇದು ಯಾರು, ನಾನು ಸ್ವತಂತ್ರನು, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ನನ್ನ ಮೇಲಿಲ್ಲ, ನಾನು ಭಗವಂತನ ನಿಯಮಗಳಿಗೆ, ಭಗವಂತನ ಕೊಟ್ಟಿರೋ ಧರ್ಮಕ್ಕೆ ವಿಧೇಯನಾಗದೆ ಇರ್ಬೋದು ನಾನು. ಆದರೆ ಕೊನೆಗೊಂದು ಸಮಯದಲ್ಲಿ ಮೃತ್ಯು ರೂಪದಲ್ಲಿ ನಾನು ಸ್ವೀಕರಿಸಲೇಬೇಕು. ನನ್ನ ಎಲ್ಲದು ನನ್ನದು ಅಂತ ಏನಿರುತ್ತೆ ಎಲ್ಲವೂ ಕೂಡ ಅದು ಮೃತ್ಯು ಕಿತ್ಕೊಂಡ್ಬಿಡುತ್ತೆ. ಸೊ ಅಲ್ಲಿ ಹೇಗಾದ್ರೂ ನೋಡ್ಬೇಕು ಭಗವಂತ. ಸೊ ಹೇಳ್ತಾರೆ ಪ್ರಭುಪಾದ ಭಾಷೆಯಲ್ಲಿ, ಪ್ರಹ್ಲಾದ್ ಮಹಾರಾಜರು ನೋಡೋ ತರ ನೋಡ್ಬೋದು ಭಗವಂತನು ಸರ್ವ ಸಮಯದಲ್ಲಿ, ಎಲ್ಲ ಸಮಯದಲ್ಲೂ ರಕ್ಷಕನಾಗಿ, ಹಿತೈಷಿಯಾಗಿ. ಸೊ ಭಗವಂತನ ಕರುಣೆಯನ್ನು ನೋಡ್ಬೋದು ನಾವು. ಇಲ್ಲ ಅಂದ್ರೆ ಹಿರಣ್ಯಕಶಿಪುತ್ರ ನೋಡ್ಬೇಕಾಗುತ್ತೆ. ಹಿರಣ್ಯಕಶಿಪುವಾಗಿ ನೋಡೋದಂದ್ರೆ ಮೃತ್ಯುವಿನ ರೂಪದಲ್ಲಿ. ಹಿರಣ್ಯಕಶಿಪುವಿಗೆ ಭಗವಂತನು ಒಂದು ರೂಪ, ವ್ಯಕ್ತಿಗತ ರೂಪವನ್ನೇ, ನರಸಿಂಹ ರೂಪವನ್ನು ತಾಳಿ ಅವನನ್ನು ಕೊಂದದ್ದು. ಜೊತೆಗೆ ಅದೇ ರೀತಿ ಮೃತ್ಯು ನಮಗೂ ಕೂಡ ನಮ್ಮದು ನನ್ನದು ಅಂತಿರೋದು ಪ್ರತಿಯೊಂದು ಕೂಡ ಅಲ್ಲಿ ನಾಶ ಆಗಿರುತ್ತೆ. ಸೊ ಹಾಗೆ ಅದು ಮೃತ್ಯು ಸ್ವರೂಪ, ಭಗವಂತ ಮೃತ್ಯು ಸ್ವರೂಪ. ಸೊ ಭೂದೇವಿಗೆ ಆಗ ಕಾಣ್ತಾ ಇದ್ದಾರೆ. ಭೂದೇವಿ ಕೂಡ ಇಲ್ಲ ಆ ಕಾಣೋದ್ರಿಂದ ಅವ್ರೀಗ ಪೃಥು ಮಹಾರಾಜರಿಗೆ ಶರಣಾಗತರಾಗಿ ಈಗ ಪ್ರಾರ್ಥನೆಗಳನ್ನ ಅರ್ಪಿಸ್ತಾರೆ. ಆಮೇಲೆ ಕೆಲವು ಹಿಂದೆ 2-3 ನೆನ್ನೆ ಕೂಡ ನಾವು ಓದ್ತಾ ಇದ್ದು, ಪೃಥು ಮಹಾರಾಜರು ಹೇಳ್ತಾ ಇದ್ದು, ಈಗ ಯಾರು ಬೇರೆ ಜೀವಿಗಳ ಮೇಲೆ ಏನು ಅನುಕಂಪ ಅನ್ನೋದಿಲ್ಲ ಅವರಿಗೆ, ಅವರಷ್ಟು ಸ್ವಾರ್ಥ ಭಾವನೆ ಇದ್ರೆ ಅವರಿಗೆ ಕೊಲ್ಲುವುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅವ್ರು ಶಿಕ್ಷಾರ್ಹರು ಅಂತ ಹೇಳ್ತಾರೆ. ಸೊ ಭೂದೇವಿಗೆ ಆ ರೀತಿಯಲ್ಲಿ ಅವ್ರು ಹೇಳಿದ್ದವರು, ಕಾರಣ ನಿನ್ನನ್ನು ನಾನು ಕೊಲ್ತೇನೆ ನಿನ್ನನ್ನು, ಯಾಕೆ ಅಂದ್ರೆ ನೀನು ಎಲ್ಲ ಒಂದು ಕರುಣೆ ಭಾವವನ್ನು ತ್ಯಜಿಸಿ ಸಂಪೂರ್ಣ ಸ್ವಾರ್ಥ ಭಾವನೆಯಲ್ಲಿದ್ಯಾ ನೀನು. ಸೊ ಸಂಪೂರ್ಣ ಸ್ವಾರ್ಥ ಭಾವನೆ ಇರೋದ್ರಿಂದ ನೀನು ಶಿಕ್ಷಾರ್ಹಳು ಅಂತ ಹೇಳ್ತಾರೆ. ಸೊ ಹೀಗೆ ನೋಡಿದ್ರೆ ಈಗ ಈಗಿನ ಸಮಯ, ಈ ಕಲಿಯುಗ ಸಮಯದಲ್ಲಿ ನೋಡಿದ್ರೆ ಆ ರೀತಿ ಈಗ ಎಲ್ಲರೂ ಕೂಡ ಆ ರೀತಿ ಶಿಕ್ಷಾರ್ಹರೇ. ವಿಶೇಷವಾಗಿ ಆ ರೀತಿ ಇರುವ ರಾಜಕಾರಣಿಗಳು, ಇನ್ನೊಬ್ಬರು ಎಲ್ಲ ಅಷ್ಟು ಸ್ವಾರ್ಥ ಭಾವನೆ ಇರೋದ್ರಿಂದ ಅವರೆಲ್ಲರೂ ಕೂಡ ಭಗವಂತನ ನಿಯಮಗಳ ಪ್ರಕಾರವಾಗಿ
ಒಂದು ರೀತಿ ಮರಣದಂಡನೆಗೆ ಅರ್ಹರು ಅಂತ ಹೇಳ್ಬೋದು. ಅದೇ ಅಷ್ಟು ಸ್ವಾರ್ಥ ಭಾವನೆ ಇನ್ನೊಂದು ಜೀವಿಗಳ ಮೇಲೆ ಅವ್ರಿಗೆ ಏನೋ ಒಂದು ಇದೇ ಇಲ್ಲ, ಅವ್ರ ಅನುಕಂಪನೆ ಇಲ್ಲ ಅವ್ರಿಗೆ ಸೊ ಆಗಿರುವಾಗ ಅವರ ಸೊ ಎಲ್ಲರೂ ಕೂಡ ಹಾಗೆ ಆ ಇವಾಗ ಸಾಮಾನ್ಯ ಕಾರಣ ಇದು, ಕಾರಣ ಯಾಕೆ ಇಷ್ಟು ದೊಡ್ಡ ಯುದ್ಧಗಳಾಗುತ್ತೆ, ಹೀಗೆ ನೂರಾರು ಸಾವಿರಾರು ಜನ ಹೀಗೆ ಕೊಲ್ಲಲ್ಪಡ್ತಾರೆ ಅಂದ್ರೆ, ಒಂದು ರೀತಿ ಈಗ ನಾವು ಮನುಷ್ಯ ಸಮಾಜ ನಾವು ಮಾಡ್ತಾ ಇರೋ ಕರ್ಮ. ಸೊ ನಾವು ಅದೇ ರೀತಿಯ ಹಿಂಸೆಯನ್ನು, ಅದೇ ರೀತಿಯ ಇದನ್ನು ಪ್ರಾಣಿ ಸಮಾಜದ ಮೇಲೆ ಮಾಡ್ತಾ ಇದ್ದೀವಿ. ಸೊ ಒಂದು ರೀತಿ ಎಲ್ಲರೂ ಕೂಡ ಭಗವಂತನ ಮಕ್ಕಳು. ಕೃಷ್ಣ ಗೀತೆಯಲ್ಲಿ ಹೇಳೋದಾಗೆ ಸರ್ವಯೋನಿಷು ಕೌಂತೆಯ ಅಹಂ ಬೀಜ ಪ್ರದಾಪಿತ. ಸೊ ಎಲ್ಲ ಜೀವರಾಶಿಗಳಿಗೆ ನಾನೇ ತಂದೆ, ನಾನೇ ಪಿತ. ಸೊ ಹಾಗೆ ನಾವು ಮನುಷ್ಯರಾಗಿ ಇರ್ಬೋದು, ನಾವೊಂದು ಹಿರಿಯ ಮಕ್ಕಳ ತರ ಇರ್ಬೋದು ನಾವು. ಸೊ ಹಿರಿಯ ಮಕ್ಕಳು ಅಂದ್ರೆ ಕಿರಿಯ ಮಕ್ಕಳಿಗೆ ರಕ್ಷಣೆ ಕೊಡಬೇಕು, ಕಿರಿಯ ಮಕ್ಕಳನ್ನು ನಾವು ಆ ಸಲಹಬೇಕು. ಸೊ ನಾವು ಮಾಡದೆ ನಾವು ಅವ್ರನ್ನ ಕೊಲ್ಲುವ ಅಧಿಕಾರ ನಮ್ಗಿಲ್ಲ. ನಾವು ಆಹಾರ ಅಂತ ಹೆಸರಲ್ಲಿ ನಮ್ಮ ನಾಲಿಗೆಯ ರುಚಿಗೋಸ್ಕರ ಸೊ ನಾವೀಗ ಪ್ರಾಣಿಗಳನ್ನ ಹತ್ಯೆ ಮಾಡಿದಾಗ ಹೇಳ್ತಾರೆ ಅದು ದೊಡ್ಡ ಕರ್ಮವಾಗುತ್ತದೆ. ಸೊ ಹಾಗಾಗಿ ಭಗವಂತನ ಪ್ರಕೃತಿ ಅದಕ್ಕೆ ನಮಗೆ ಪ್ರತಿಕ್ರಿಯೆ ಕೊಡೋದು. ನಮಗೂ ಹೇಗೆ ಇವಾಗ ಆಧುನಿಕವಾಗಿ ಹಿಂದೆ ಇತ್ತು ಪ್ರಾಣಿಯ ಹತ್ಯೆ, ಅದರ ಶಾಸ್ತ್ರವಾಗಿ ಇರೋದ್ರಿಂದ ಅದು ಬಹಳ ಕಡಿಮೆ ಇತ್ತು. ಇವಾಗ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ, ಅದು ಧರ್ಮದ ಹೆಸರಿನಲ್ಲೇ ನಡೆಯುತ್ತೆ ಬಹಳ ಕಡೆ. ಸೊ ಹೀಗೆ ನಡೆಯುವಾಗ ಹಾಗೆ ಹೇಳೋದು, ಅದು ಭಗವಂತನು ಅದೇ ರೀತಿ, ಪ್ರಕೃತಿ ಅದೇ ರೀತಿ. ನಾವೇಗೆ ನೂರಾರು ಸಾವಿರಾರು ಜೀವಿಗಳನ್ನು ಒಮ್ಮೆಲೆ ಕೊಲ್ತೇವೆ, ಹಾಗೆ ಪ್ರತಿಕ್ರಿಯೆ ಕೂಡ ಈ ತರ ಒಂದು ಘಟನೆಗಳು, ಒಂದು ಬಾಂಬ್ಗಳು, ಸ್ಫೋಟಗಳು, ಈ ಯುದ್ಧಗಳು, ಇದರಲ್ಲೂ ಕೂಡ ನೂರಾರು ಸಾವಿರಾರು ಜನ ಸಾಯುವುದು ಒಂದೇ ಸಮಯದಲ್ಲಿ. ಹಾಗೆ ಪ್ರತಿಕ್ರಿಯೆ ಅದೇ ರೀತಿಯಲ್ಲಿ ದೊಡ್ಡದಾಗಿ ಬರುತ್ತೆ. ಸೊ ಇದು ಕಾರಣಗಳು, ಇದು ಯಾಕೆ ಹೀಗಾಗತ್ತೆ ಅಂತ. ಇದು ಯಾವಾಗವರೆಗೂ ಇದು ನಾವು ಮನುಷ್ಯರು ಮಾನವ ಸಮಾಜದಲ್ಲಿ ನಿಲ್ಸೋದಿಲ್ಲ, ಸೊ ಅಷ್ಟವರೆಗೂ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಇವತ್ತು ಇಲ್ಲಿ ನಡೆಯುತ್ತೆ, ಇವತ್ತು ಇನ್ನೊಂದ್ ಕಡೆ ಅಲ್ಲಿ ನಡೆಯುತ್ತೆ, ಇನ್ನೊಂದ್ ಕಡೆ ಇನ್ನೆಲ್ಲೋ ನಡೆಯುತ್ತೆ. ಸೊ ಇದು ಮುಂದುವರಿಲೇಬೇಕು. ಇದು ಈ ರೀತಿಯ ಒಂದು ಅನಾಹುತ, ಈ ರೀತಿಯ ಒಂದು ನೂರಾರು ಸಾವಿರಾರು ಲಕ್ಷಾಂತರ ಜನ ಅವರು ಕೂಡ ಈ ರೀತಿ ಅಂತ್ಯವನ್ನು ಪಡೆಯೋದು ಅದು ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ನಾನು ಇಲ್ಲಿ ನಿಲ್ಲಿಸ್ತೇನೆ. ಯಾರಾದ್ರೂ ಏನಾದ್ರು ಹೇಳ್ಬೇಕು, ಸೇರಿಸ್ತೀರಾ ಅಂದ್ರೆ ಹೇಳಿ.